ಇಂದು ವಿನಾಯಕ ಚತುರ್ಥಿ ಹಬ್ಬದ ಸಂಭ್ರಮ. ಮಂಗಳವಾರ ಕರಾವಳಿಯಲ್ಲಿ ಎಡಬಿಡದೆ ಮಳೆ ಸುರಿದಿದೆ. ಬೇರೆ ಜಿಲ್ಲೆಗಳಿಂದ ಕರಾವಳಿಗೆ ಹೂ ತಂದವರು ಕಂಗಾಲಾಗಿದ್ದಾರೆ. ಗಣಪತಿ ಹಬ್ಬ ಬಂತೆಂದ್ರೆ ಘಟ್ಟದ ಮೇಲಿನ ಹೂವಿನ ಕೃಷಿಕರು ಕರಾವಳಿಗೆ ಬಂದು ಫುಟ್ಪಾತ್ಗಳಲ್ಲಿ ಹೂವು ಮಾರಾಟಕ್ಕೆ ತೊಡಗುತ್ತಾರೆ. ಸೋಮವಾರವೇ ಹೂ ಕೃಷಿಕರು ಮಂಗಳೂರಿನ ಪ್ರಮುಖ ರಸ್ತೆ ಬದಿಗಳಲ್ಲಿ ಹೂ ರಾಶಿ ಹಾಕಿ ಮಾರತೊಡಗಿದ್ರು. ಇಂದು ಇನ್ನೇನು ವ್ಯಾಪಾರ ಕೈ ಹಿಡಿಯಬಹುದು ಎಂಬ ಹಂತದಲ್ಲಿ ಮಳೆ ಶುರುವಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಕಾರಣ ಕರಾವಳಿಯಾದ್ಯಂತ ಉತ್ತಮ ಮಳೆಯಾಗುತ್ತಿದೆ. ಸುರಿಯುತ್ತಿರುವ ವರ್ಷಧಾರೆಯಿಂದ ಗ್ರಾಹಕರು ಮಾರುಕಟ್ಟೆಯ ಕಡೆಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇತ್ತ ವ್ಯಾಪಾರಿಗಳು ತಾವು ತಂದ ಹೂವು ಮಾರಾಟವಾಗದ ಬಗ್ಗೆ ಚಿಂತಕರಾಗಿದ್ದಾರೆ.